ಎಷ್ಟೊತ್ತಾಗ್ತದೆ ಬರುವಾಗ? ಬೇಗ ಬೇಗ ಬನ್ನಿ ಗಾಯ್ಸ್. ಊಟದ ಸಮಯ, ಹಾಗಾಗಿ ಲೈವ್ಗೆ ಬಂದೆ. ನೀವು ಸಹ ಊಟ ಮಾಡ್ತಿದ್ದೀರಾ ಅಂತಲ್ಲ. ಗೊತ್ತಾಗೋದಿಲ್ಲ ಯಾರು ಬಂದರೆ ಅಂತ. ಕಮೆಂಟ್ ಮಾಡಿ ಪ್ಲೀಸ್. ಆಫೀಸಿಗೆ ಯಾರಾದರೂ ಬಂದರೆ ದಪ್ಪ ಲೆಫ್ಟ್ ಆಗ್ತೇನೆ ಆಯಿತಾ. ಈಗ ಯಾರಿಲ್ಲ, ಇಲ್ಲ ಮದುವೆಗೆಲ್ಲ ಹೋಗಿದ್ದಾರೆ. ಸೊ ಹಾಗಾಗಿ ಲೈವ್ಗೆ ಬಂದೆ. ಹಾಯ್ ಶಶಿ, ಹಲೋ ಮೇಘಾ, ಶ್ವೇತಾ ಕಬಕ, ಹಾಯ್ ಅಕ್ಕ ವನಸಂಡ ಒಲ್ಲರು ವನಸ ಆತಿಜಿಂದು ಬಡಾವನುಂಡು ಜೋರು ಬಡಾವನುಂಡು. ಇನ್ನು ಟಿಫಿನ್ ಅಂತಿಜಿ ಇದೇ ಪಾರಿಗೆ ಲೆಜ್ಜೆರು ಮಾತಾ ಮದ್ನೆ ಪೋತೇರು ಯಾನ್ ಪೋತಿಜಿ. ಹಾಯ್ ಜೀವಿತಾ, ಜಶ್ವಿತಾ, ನಿಶಾ ಡಿಸೋಸ, ಹಲೋ. ಯಾರಾದರೂ ಹೊಸೊಬ್ರು ಬಂದಿದ್ರಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮಿತ್ತಲಿ ಬಂಗೇರ, ಹಲೋ. ಮನಸ್ ಮಲ್ತಾರ, ಒನಸಾಂಡೆ ಇನ್ನಾಂಡೆ, ಮನ್ವಿ, ಹಲೋ, ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಹಾಕಿದ್ದೀರಾ ನೋಡಿ ಆಯಿತಾ. ಮತ್ತು ನಾಳೆ ಸಹ ವ್ಲಾಗ್ ಬರ್ತದೆ. ಒಬ್ಬಳೆ ಮಾತಾಡ್ತಿದ್ದೇನೆ ಅಂತ ಆಗ್ಬೋದು CC ಕ್ಯಾಮರದಲ್ಲಿ ನೋಡಿದರೆ. ಹಲೋ ಸಿಸ್ಟರ್, ಹೆಂಗಿದ್ದೀರಿ? ನಾನು ಸೂಪರ್, ನೀವು ಹೇಗಿದ್ದೀರಾ ಹರೀಶ್ ಅವರೇ? ಉಂಡಾರ ಉಂತಿಜಿ ನಾನೆಲ್ಲ ಉಂತಿಜಿ ಬಡಾವನುಂಡು ಜೋರು ಬಡಾವನುಂಡು. ಏನು ಟಿಫಿನ್ ಅಂತಿಜಿ ಹಸ್ಬೆಂಡಿನಲ್ದು ಬತ್ತೆ. ಹಸ್ಬೆಂಡ್ ಮನೆಯಿಂದ ತಾಯಿ ಮನೆಗೆ ಹೋಗಿ ಮಗುವನ್ನು ಬಿಟ್ಟು ಈ ಆಫೀಸಿಗೆ ಬಂದೆ ಪುತ್ತೂರಿಗೆ ವಾಪಸ್. ಹಾಗಾಗಿ ಟಿಫಿನ್ ಮತ್ತೆ ಎಂಕಲ್ ಸೌಖ್ಯ ಈರೆಂಚೊಲ್ಲರು ಬಾಲೆಂಚೊಲ್ಲರು ಬಾಲೆ ಸೂಪರ್ ಅಲ್ಲಿಲ್ಲ ಮಾಣಿಡ್ ಏನು ಪಾತನ ಕೇಂಡ ತನಿಕ್ಲಿಗೆ ಮೆಲ್ಲ ಬಾದಿರೋನಲ್ಲ. ಆರಾಮಿದ್ದೆ, ಆರಾಮ. ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆಂತ ಮತ್ತೆಂತ ಹೇಳಿಕ್ಕಿತ್ತು ಮಾರೆ ಮರ್ತೋಯ್ತು. ಹಾಂ, ಕುಕ್ಕಿಂಗ್ ಬ್ಲಾಗಿಗೆ ಕೆಲವರೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ. ಇಂಥದ್ದು ಹಳ್ಳಿ ಸ್ಟೈಲಲ್ಲಿ ಕುಕ್ಕಿಂಗ್ ಮಾಡಿ ಅಂತ ತುಳು ಬ್ಲಾಗಿಗೆ ಹೇಳಿದ್ದು ನಾನು. ಕನ್ನಡ ಬ್ಲಾಗಿಗೆ ನೋಡುವ ಯಾವಾಗ ಹಾಕೋದು ಅಂತ. ಅಮ್ಮನಿಗೆ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಹಾಗಾಗಿ ತುಳುವೇ ಜಾಸ್ತಿ ಮಾಡೋದು ಕುಕ್ಕಿಂಗ್ ಬ್ಲಾಗ್. ಎಂತ ಬಾಲೆ ಎನ್ನು ಜೇರಿಗೆ ಬಾಲೆ ಎನ್ನುಂಡು ದಾದ ಮನ್ಪುಣ್ ಬುಕ್ಕ ಏತು ಸರ್ತಿ ಕಾಲ್ ಮನ್ಪೆ ಬಾಲೆ ಎನ್ನುಂಡು ಬಯ್ಯಗೆ ತೂವಳಾತೆ. ರಾಜು ಬೋರಾ, ಹಲೋ. ಸುಚಿಕೆ ಓಲರ್ ಸಿಸ್ಟರ್ ಆಫೀಸ್ ಟೊಲ್ಲೆ, ಹೌ ಆರ್ ಯು ಫ್ರಮ್? ಐ ಆಮ್ ವೇರ್ ಆರ್ ಯು ಫ್ರಮ್ ಮುಂದಾವಡ ಅಂದು ಪುತ್ತೂರು. ಹರೀಶ್ ಭಟ್, ಮಾತೆಲ್ಲ ಇಲ್ಲಿ ನಮ್ದೆಂತ ಇಲ್ಲ ನಿಮ್ಮದೇ ಇಲ್ಲ ಮತ್ತೆಂತ ಇಲ್ಲ. ಕೇನುಜಿ ಸಿಸ್ಸರಿ, ಓಕೆ ಕೇನುಜಾ ಕೈತರ ಇತಗೆಂಡ. ನೀತು, ಹಲೋ, ಹೇಗಿದ್ದೀರಿ? 50 ಜನ. ರೋಷನ್ ಫೆರ್ನಾಂಡೀಸ್, ಹಲೋ, ಹೇಗಿದ್ದೀರಿ? ನಿಮ್ಮದೆಲ್ಲ ಊಟ ಆಯ್ತಾ ಮಾರ್ರೆ? ನಂದೇ ಊಟ ಆಗಲಿಲ್ಲ ಇವತ್ತು. ಇಲ್ಲದ್ರೆ 1 ಗಂಟೆಗೆ ನಂದು ಊಟ ಫಿನಿಶ್. ಊಟವೇ ಇಲ್ಲ ಅಂದರೆ ಬೆಳಿಗ್ಗೆ ಕೂಡ ಎಂತ ತಿಂದಿರಲಿಲ್ವಾ. ಹಸ್ಬೆಂಡ್ ಬನ್ಸ್ ತಂದು ಕೊಟ್ಟರು, ಹಾಗೆ ಅದು ತಿನ್ನುವಾಗ 10-10ವರೆ ಆಗಿತ್ತು. ಸೊ ಹೊಟ್ಟೆ ಫುಲ್ ಉಂಟು ಇವತ್ತು. ಬಾಲೆಕ್ಕೆ ಏನು ಜಲಿ ಆಫೀಸ್ ಬಂದಂಗ. ಆಂಡ ಅಮ್ಮ ಮ್ಯಾನೇಜ್ ಮಲ್ಪೇರು. ಅಲ್ಲಿಗೆ ಅಮ್ಮ ಇತ್ತನ ಬೇತೆ ಎಲ್ಲ ಬೊಚ್ಚಿ ಎನ್ನ ಅಮ್ಮ ಇತ್ತಂದ. ಸೊ ಅಮ್ಮ ಶೊಟ್ಟು ಒಂದೇರು ಎಂಕೇನು ನೋಡು ಮಾತ್ರ ಜಾಸ್ತಿ ಇರ್ನದಾದ ಜಾಬ್ ಯಾನು ನ್ಯೂಸ್ ಚಾನಲ್ ಇಪ್ಪುನು ಆ್ಯಂಕರ್ ಅದು. ಜಿಜಿ, ಹಲೋ, ಹೇಗಿದ್ದೀರಿ? ತುಲೆ ಸೈತೇ ಪೋಯ ಕೆಲವುದಕ್ಕೆಲ್ಲ ನಿಮಗೆ ಮಲ್ಪ ಅಂಚಿನಕ್ಲೇನು ರಿಪೋರ್ಟ್ ಮಾಡ್ತದೆ ಸೈಕ ಬಾಸೆ ಬಿಸ
ತನುಜಶ್ರೀ ಪೂಜಾರಿ ಹಲೋ. ಆರಾಧ್ಯ ಡ್ರಾಯಿಂಗ್ ವರ್ಲ್ಡ್ ಹಾಯ್ ಹವರ್ ಯು ನಾನು ಫೈನ್. ಕೆಲವುಂಡದೆ ಕೆಲವು ಲೈವ್ಗೆ ಬಂದರೆ ಸಾಕು, ಒಟ್ಟಾರೆ ಕಮೆಂಟ್ ಹಾಕ್ತಾರೆ, ಅಂಥವ್ರನ್ನೆಲ್ಲ ಓಡಿಸುವ. ಮತ್ತೆಂತ ನಾನು ನಿಮಗೆ ಹೇಳಿಲ್ಲ, ತನುಜಶ್ರೀ ಪೂಜಾರಿ ಅಪ್ಪ ಮೆಸೇಜನ್ನು ಡಿಲೀಟ್ ಮಾಡಿದ್ದು. ನಾನು ನಿಮಗೆ ಹೇಳಿಲ್ಲ ಆಯಿತಾ, ಅಲ್ಲಿ ಯಾರು ಇದ್ದರು ಹೆಚ್ ಜಿ ಅಂತ ಇತ್ತು. ಸೊ ಅವರನ್ನು ಇನ್ನು ಅಮ್ಮನ ಇಲ್ಲೋಲ್ಪ, ಇನ್ನು ಅಮ್ಮನ ಇಲ್ಲ ಮಾಡಿದೆ ಕಂಡನ ಇಲ್ಲ ತಬಕ್ಕಾಡು ಮನ್ನಿ ಮಧ್ಯಾಹ್ನ ಲಂಚ್ ಅದು ಸ್ಪೆಷಲ್ ಲಂಚ್ ಮಾಡಲೇ ಇಲ್ಲ ನಾನು ಇನ್ನೂ ಸಹ. ಮತ್ತು ಬೆಳಿಗ್ಗೆದ್ದು ತಿನ್ನುವಾಗ ಲೇಟ್ ಆಗಿತ್ತು, ಹಾಗೆ ಎಂತಾದ್ರು ಜ್ಯೂಸ್ ಏನಾದರೂ ಕುಡಿದು ಬರಬೇಕು. ಎಲ್ಲ ಮದುವೆಗೆ ಹೋಗಿದ್ದಾರೆ. ಹಾಯ್ ಲಾವಣ್ಯ BS ಎಲ್ಲ ಮದುವೆಗೆ ಹೋಗಿದ್ದಾರೆ. ಸೊ ಹಾಗಾಗಿ ನಾನೊಬ್ಬಳೆ ಹೊತ್ತು ಕೆಲವಿಗೆ ಬಂದೆ ಸುಮ್ಮನೆ. ನನಗೆ ಈ ಟೈಮಲ್ಲಿ ಸ್ವಲ್ಪ ಫ್ರೀ ಸಿಗ್ತದೆ, ಅರ್ಧ ಗಂಟೆ ಅಷ್ಟೇ. ಹಾಯ್ ಅಕ್ಕ ವನಸಾಡಿ ನಾಂಡೆ ಶ್ರೀಧರ್ ಅಕ್ಷಿ ಬರ್ನ ಕಮೆಂಟ್ ಬರ್ತದೆ. ದಾದ ಸ್ಪೆಷಲ್ ಮನಸ್ಸಿಗೆ ಏನು ಮನಸ್ಸೇ ಮಂತಿಜ್ಜಿ ಮನಸ್ಸು ಮಲ್ತಿಜ್ಜಿ ನನ್ನ ಮಂತಿಜ್ಜಿ ಏನಣ್ಣ ಪುಸತ್ತು. ಯಾರಾದರೂ ಹೊಸೊಬ್ಬರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಂತ ಕುಕ್ಕಿಂಗ್ ವ್ಲಾಗ್ ರಿಕ್ವೆಸ್ಟ್ ಉಂಟು, ನಾಳೆ ಹಾಕ್ತೇನೆ. ಶೂಟ್ ಆಗಬೇಕಷ್ಟೇ, ನಾನು ತಾಯಿ ಮನೆಗೆ ಹೋಗಲಿಲ್ಲಲ್ಲ. ಸೊ ಸಾರಿ ಗೈಸ್, ಕಾಲ್ ಬಂತು. ಎಲ್ಲ ಲೆಫ್ಟ್ ಆದ್ರ, ಎಲ್ಲ ಲೆಫ್ಟ್ ಆದ್ರು. 6 ಜನ ಇದ್ದಾರೆ. ಸಂಡೇ ಲೈವ್ಗೆ ಬಲೆ ಬಾಬುನೊಟ್ಟಿಗೆ ಶೋರ್ ಸಂಡೇ ಬರ್ಪೆ. 23 ಜನ ಇರ್ತಾರೆ ಮಾರ, 6 ಜನ ಅಂದರು. ಕಾಲ್ ಬಂತು ಗೈಸ್, ಹಾಗೆ ಡಿಸ್ಕನೆಕ್ಟ್ ಆದ್ದು, ದಯವಿಟ್ಟು ಕ್ಷಮಿಸಿ. ಮತ್ತೆಂತ ಹಳ್ಳಿ ಹುಡುಗಿ ಹಲೋ. ಗಾನೆ ಲೇಟ್ ಮನಸ್ಸು ರಾಜೇಶ್ ಆಚಾರ್ಯ ಅವೇ ನೀ ಬ್ರೇಕ್ಫಾಸ್ಟ್ ಒಂಚೂರು ಲೇಟ್ ಆದಿತ್ತಲ್ಲ ಅಂಚದು ಲೇಟ್ ಆದ ಮತ್ತೆ ಲೆಫ್ಟು ಸೌಂಡ್ಗೇನೋ ನನಗೆ. ಅರು ಅನ್ಪಿಯಾ ಹಲೋ. ಸಂಡೇ ಲೈವ್ಗೆ ಬರ್ಕಾವೆ ಮನ್ನಿ. ಸಂಡೇ ಎಂಚಿನ ಪಂಡ ಹಸ್ಬೆಂಡ್ ಇಲ್ಲ ಲುಪ್ಪೇನು ಅಲ್ಪ ನೆಟ್ವರ್ಕ್ ಇಜ್ಜಿ ಪ್ರಾಬ್ಲಮ್ ಅವೇ. ಇಲ್ಲದಿದ್ದರೆ ನೆಟ್ವರ್ಕ್ ಉಂಡು, ಫುಲ್ ನೆಟ್ವರ್ಕ್ ಉಂಡು ಮಾಣಿಯಲ್ಲಿ. ನನ್ನ ತಾಯಿ ಮನೇಲಿ ಫುಲ್ ನೆಟ್ವರ್ಕ್ ಉಂಟು, ಅಲ್ಲಿ ಅದೆಲ್ಲ ಇದು ಬರ್ಬೋದು. ಯುವರ್ ಫನಿ ರಾಂಗ್ ಕುವೈಟ್ ಅರ್ಥ ಆಗಲಿಲ್ಲ. ಕುವೈಟ್ ಇಲ್ಲ. ಹಲೋ, ನೀವು ಕುವೈಟಿಂದ ಅಂತ ಗೊತ್ತಾಯಿತು. ಹಲೋ. ದಿನೋಲ ಬರೋಂದಿಪ್ಲೆ ಲೈವ್ಗೆ ದಿನೋಲ ಬರ್ತದೆ ಮುಲ್ತ ಬೇಲೆ ಯಾರು ಬೈದಿನಿ ಬೇಲೆಗೆ ಗೈಸ್. ಬೇಲೆದಲ್ಪ ವನಸ್ತ ಟೈಮ್ ನೀನು ಮನಸ್ಸು ಕೂತಿದ್ದಿ ಅಂಚ ವನಸ್ತ ಟೈಮಿಂದ ಲೈವ್ಗೆ ಬೈದೆ ಅದೇ. ಹಲೋ ಹಳ್ಳಿ ಹುಡುಗಿ ಹಲೋ. ನಾನು ಕೂಡ ಹಳ್ಳಿ ಹುಡುಗಿ. ಸೊ ಚಾರ್ಜ್ ಕೂಡ ಇಲ್ಲ, 15% ಚಾರ್ಜ್ ಉಂಟು ಮೊಬೈಲಲ್ಲಿ ಅಷ್ಟೇ. ಸುಮ್ಮನೆ ಬೋರ್ ಆಗ್ತಿತ್ತು ಅಂತ ಲೈವಿಗೆ ಬಂದೆ. ಇಷ್ಟು ಜನ ಇದ್ದೀರಾ, ಥ್ಯಾಂಕ್ ಯು ಲೈವಿಗೆ ಕನೆಕ್ಟ್ ಆಗೋದಕ್ಕೆ. ಸವಿತಾ ಪೂಜಾರಿ ಹಲೋ, ಹೇಗಿದ್ದೀರಿ? ಮತ್ತೆಂತ ಬಾಬು ತೂ ಬೇರೆ ಮಸ್ತ್ ಖುಷಿ ಆಪುಂಡು. ಇನ್ನಿತ ವ್ಲಾಗ್ ಉಂಡ ಬಾಬು ಉಳ್ಳಲ್ ತುಲಿ ನೀವು ಉಳ್ಳಲ್ಲ. ಅರುಣ್ ಪಿ ಅಂದೇ ದಾದೆ ಬಾಲೆ ಇವತ್ತು ಬೇಲೆನಾ ಓಕೆ. ಬೇಲೆ ಅವೇ ನ್ಯೂಸ್ ಚಾನಲ್ ವರ್ಕ್ ಮಾಡ್ತೀನಿ, ಒಂದು ಪ್ರೈವೇಟ್ ನ್ಯೂಸ್ ಚಾನಲ್ದು ವರ್ಕ್ ಮಾಡ್ತೊಂದು ಆ್ಯಂಕರ್. ಅದು ನ್ಯೂಸ್ ಆ್ಯಂಕರ್ಲ ಪ್ರೋಗ್ರಾಮ್ ಆ್ಯಂಕರ್ ಅಂದೆ ದಾದೆ ಬೇಲೆ ಶೋರ್ ವಿಡಿಯೋ ಇಂಥ ವ್ಲಾಗ್ ತೂಲೆ ಆಲ್ರೆಡಿ ಪಾಡ್ದೆ. ಮಧ್ಯಾಹ್ನ ಪುರ್ತೊಂಚು ಪ್ರೀತನ ಪಾಡ್ದು ಅಪ್ಪ ಎಡಿಟ್ ಅಂತ ಪಾಡ್ ಬುಡಿಯೆ ಬೊಕ್ಕ ಎಲ್ಲದ ವ್ಲಾಗ್ ಉಂಡು. ನನ್ನ ಮದಿಮೆದನೆ ಫುಲ್ ವ್ಲಾಗ್, ಅರಿಶಿನ ಶಾಸ್ತ್ರ ಮೆಹಂದಿ ಶಾಸ್ತ್ರ ಆಯ್ತಾ ಪೂರ ಉಂಡು. ಹಲೋ ಹ್ಯಾಪಿ ರಕ್ಷಿ. ಸವಿತಾ ಪೂಜಾರಿ ಓಲ್ಲರು ಯಾನು ಆಫೀಸ್ ಅರೇತು ಸರ್ತಿ ಹಾಯ್ ಮಲ್ಪೇರು ಮಾರ್ರೆ. ಹಲೋ.
ನೀವು ಎಷ್ಟು ಸಲ ಹಾಯ್ ಹೇಳ್ತೀರ ಅದಕ್ಕೆಲ್ಲದಕ್ಕೂ ಒಮ್ಮೆಲೆ ಹಲೋ ಆಯಿತಾ. ಯಾರಾದರೂ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಾಯ್ಸ್ ಏನಾದರೂ ಕೇಳದಿದ್ದರೆ ಹೇಳಿ. ಆಫೀಸಲ್ಲಿದ್ದೇನೆ, ಅದಕ್ಕೆ ಸ್ವಲ್ಪ ಮೆಲ್ಲ ಮಾತಾಡ್ತಿದ್ದೇನೆ. ಓಲಕ್ಕ ನಾನು ಆಫೀಸ್ಡಲ್ಲೇ. ಮತ್ತೆಂತಪ್ಪ ಕೈ ನೆಕ್ಸ್ಟ್ ಮಂತಲ್ಲಿ ನಮ್ಮ ಊರಿನ ಜಾತ್ರೆ, ಎಲ್ಲರೂ ಕೂಡ ಬನ್ನಿ. ಮಾಣಿ ಉಳ್ಳಾಲ್ತಿ ನೆಚ್ಚಿ ಜಾತ್ರೆ, ಸೊ ಎಲ್ಲರೂ ಕೂಡ ಬನ್ನಿ, ಸಿಗುವ. ಮತ್ತು ಎಂತ ಬೇರೆಂತ ಹೇಳಿಕೊಂಟು ಯಾವಾಗಂತ ಹೇಳಿಲ್ಲಲ್ಲ, 5-6ಕ್ಕೆ ಫೆಬ್ರವರಿ 5-6ಕ್ಕೆ ನಮ್ಮ ಊರಿನ ಜಾತ್ರೆ. ಸೊ ಎಲ್ಲರೂ ಕೂಡ ಬನ್ನಿ. ಇಲ್ಲಿ ಇಲ್ಲಗಿದಾಗ ಪೋಪುನಿ ಇರು ಉಡುಪಿಯ ಕಾರ್ಕಳನ ಯಾನು ಇಲ್ಲಗ ಬೈಯಗ್ 5 ಗಂಟೆಗೆ ಬೊಕ್ಕ 5 ಆಪುಂಡು. ಇನ್ನು ಬೇಗ ಬೈದ 1 ಗಂಟೆಗೆ ಬೈದ ಆಫೀಸಿಗೆ. ಸೊ 5 ಗಂಟೆಗೆ ಓಡುದಿಲ್ಲ ತುಕ ದಾದಾಪುಂಡು ಬೊಕ್ಕ ಕೆಲವರು ಬೇಲೆ ಎತ್ತಂಡ ಲೇಟ್ ಆಪುಂಡು. ಉಡುಪಿ ಗೊತ್ತಾಂಡೀರು ಇನ್ನು ಎದ್ದಾಗನ್ ಪನ್ ಬರುತ್ತೆ ಹೆಂಗೆ ಗೊತ್ತಾಂಡಿ ಎಂಕ್ಲ ಆಫೀಸ್ದವ್ರು ಇರ್ತೀರಿ ಕಾರ್ಕಳದಾಗ ಅಲ್ಲ ಎದ್ದಾಗ ಬೊಕ್ಕ ಎಡುಮ ಹೆಣ್ಮಗೆ ಎಡುಮ ಪನ್ ಬರತ್ತ. ಸೊ ಕೆಲವು ಗೊತ್ತು ನಿಂಕ್ಲ ಅಲ್ಪದ ಭಾಷೆ ಬುಕ್ಕೇನ ಬೇಕಲ್ಲ ಕ್ವೆಶನ್ಸ್ ಇತ್ತು ಕೇಳಿ. ಯಾರು ಲೆಫ್ಟ್ ಆಪು 4 ನಿಮಿಷ ಉಂಟುಗ ನಾನು ಆಪು ಅಂತೆ ಬಡ ಆಪು ನನ್ನ ಪೊಜ್ಜುಸ್ ಮೀನು ಪರೋಡು. ಎಂತಾದರೂ ಕ್ವೆಶನ್ ಇದ್ರೆ ಹೇಳಿ, ಎಲ್ಲಿದ್ರೆ ಲೆಫ್ಟ್ ಆಗ್ತೇನೆ. ಅಲ್ಲ ಕಮೆಂಟ್ ಸ್ಟ್ರಕ್ ಆಯ್ತಾ ಗೊತ್ತಿಲ್ಲ, ಮೊನ್ನೆ ಕೂಡ ಹಾಗೆ ಆದ್ದು. ನಾನು ಮಾತಾಡ್ತಾನೇ ಇದ್ದೇನೆ, ಯಾರು ಸಹ ಒಬ್ಬರು ಸಹ ಕಮೆಂಟೇ ಇಲ್ಲ. ನಮ್ಗೆ ಕಮೆಂಟ್ ಸ್ಟ್ರಕ್ ಆಗಿತ್ತು, ನೀವು ಕಮೆಂಟ್ ಮಾಡ್ತಾಯಿದ್ರಿ ಬಟ್ ನನಗೆ ಕಾಣಿಸ್ತಾ ಇರಲಿಲ್ಲ, ಆ ಥರ ಇತ್ತು. ಯಾರಾದರೂ ಹೊಸೊಬ್ಬರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಂತ ಎಲ್ಲ ವ್ಲಾಗ್ಸನ್ನು ನೋಡಿ ಸಪೋರ್ಟ್ ಮಾಡಿ. ಮತ್ತು ಏನಾದರೂ ಕಂಟೆಂಟ್ಗಳಿದ್ದರೆ ಹೇಳಿ, ಇಂಥದ್ದು ಕಂಟೆಂಟ್ ಬೇಕು ಅಂತ. ಖಂಡಿತ ಅಂಥದ್ದು ವೀಡಿಯೋ ಬರ್ತದೆ. ಮತ್ತೊಂದು ಪ್ಲ್ಯಾನ್ ಮಾಡಿದ್ದೇನೆ, ಆಲ್ರೆಡಿ ಕುಕ್ಕಿಂಗ್ ಪ್ಲ್ಯಾನ್ ಇದು ನಾನು ಹೇಳಿದ್ದೇನಲ್ಲ. ಸೊ ಮತ್ತೊಂದು ಪ್ಲ್ಯಾನ್ ಮಾಡಿದ್ದೇನೆ, ಆದಷ್ಟು ಬೇಗ ರಿವೀಲ್ ಮಾಡ್ತೇನೆ ಏನು ಪ್ಲ್ಯಾನ್ ಅಂತ. ಏನಾದರೂ ಹೊಸತಾಗಿ ಮಾಡಬೇಕು, ಹೊಸತಾಗಿ ಮಾಡಿದರೆ ಮಾತ್ರ ಎಲ್ರಿಗೂ ಇಷ್ಟ ಆಗೋದು. ಸುಮ್ಮನೆ ಯಾವಾಗಲೂ ಅದೇ ವ್ಲಾಗ್ ಅದೇ ಆ ಥರ ಇದ್ದರೆ ಅಷ್ಟು ಇಷ್ಟ ಆಗಲ್ಲ. ನೋಡ ಆದಷ್ಟು ಬೇಗ ರಿವೀಲ್ ಮಾಡ್ತೇನೆ ಏನು ಪ್ಲ್ಯಾನ್ ಏನಿರ್ತ ಅಂತ. ಉಂತಿಜಿ ನಾನಲ್ಲ ಲೈವಿಗೆ ಬೋರಾಂಡು ಲೈವಿಗೆ ಬತ್ತೆ ನಿಖಿಲ್ ಪುರೇ ನಾನು ಬುರ್ದು ಪೋಯಿನಂತ ಏನು ಓಡಿ ಒಪ್ಪನಿತ್ತ ಮನಸ್ಸಿಗೆ ಅಂತಲೇ ಬತ್ತೆ ಲೆಫ್ಟ್ ಆದ ಬರ್ತೆ. ಸರಿ, ಎಂತೆಂಥದ ಯಾರೋ ಮೆಸೇಜ್ ಹಾಕಿದ್ರೆ ಡಿಲೀಟ್ ಆಯಿತು. ಇಲ್ಲದಿದ್ದ ಬಾಲೆದ ವೀಡಿಯೋ ಕ್ಲಿಪ್ಸ್ ಜಾಸ್ತಿ ಪಾಡ್ಲೆ ಶೋರ್ ಪಾಡ್ಬೆ ಅರುಣ್ ಇರ್ನ ಇಲ್ಲಿ ಬೋಲು ಎನ್ನ ಇಲ್ಲಿ ಕಂಡ ಇಲ್ಲಿ ಕಬಕ್ಕಡು ಅಪ್ಪ ಇಲ್ಲಿ ಮಾಡಿಡು. ಸರಿ, ಇನ್ನು ನಾಳೆ ಏನಾದರೂ ಸಿಗುವ. ಇಲ್ಲದ್ರೆ ಮತ್ತೆ ಒಂದು 8 ಗಂಟೆಗೆ, ಸಂಜೆ 8 ಗಂಟೆಗೆ ಲೈವ್ಗೆ ಬರ್ತೇನೆ. ಆದರೆ ನನಗೆ ನೆನಪಾದರೆ ಬರ್ತೇನೆ. ಎಸ್, ಬಾಯ್, ನಾಳೆ ಸಿಗುವ. ಬಾಯ್ ಬಾಯ್, ಟಾಟಾ.